ನಾನಿಪ್ಪ ಆಜಪಾಕರ ವಿಷಯದಲ್ಲಿ ನೀ ಚಮ್ಮ ಚೋಲೋಗಿಲ್ಲ ಎಂದು ಜನಿಂಗ್ಲೆ ಫಾರೂಕುಳ್ಳಾಲ್ ಚಂದತ್ರ ಚಂದത്തിൽ ಚೊಲೋ ನಕ್ಕದೇರಿಯಲ್ಲ ಅತ್ರ ಚಂದത്തിൽ ಅಯಲ್ ಚಂದ ನಾನು ತಬಸ್ಸುಮರ ಬಗೆಯಲ್ಲಿ ಜಂಡ್ ವಿಷಯ ನಾನು ಚೊಲೋಗಿ ಇಷ್ಟಪಟ್ರೆ ಕಾರಣ ಎಂದು ಜನಿಂಗೆ ತಬಸ್ಸುಮ್ ഞങ്ങളെ ರಾಯത്തിലെ ഞങ്ങളെ ഔത്തുലിനെ പ്രത്യേകരു പെണ്ണുങ്ങളെ പോലെമേ ഒരു സാമാന്യ മഹിള വലിയൊരു പൈസക്കാര കുടുംബത്തിൽ നിന്ന് വന്ന അല്ലെങ്കിലും വലിയൊരു ഡിഗ്രി എടുത്ത പെണ്ണല്ലെങ്കിലും മനസ്സ് ഒരു കുടുംബത്തിൽ മാപ്പിള പിന്നെ മക്കളോട് കൂടിയിട്ട് ഒരു കുടുംബ പാലന ആക്കുക ആ ഒരു കുടുംബത്തെ ജവാബ്ദാരി ഇണ്ട് തലയിൽ വെച്ചിട്ട് പൊറുക്കുറെ ഞങ്ങളെ പെണ്ണുങ്ങളെ മധ്യേ അതും കുടുംബം ചന്തത്തിൽ പോണ്ടേ രായത്തെ സമസ്യം അതിൽ ഏറ്റെടുക്കുന്ന നിങ്ങൾ അത് ചെറിയ പണിയൊന്നല്ല ഇപ്പൊ ഞങ്ങൾ ഔത്തുള്ളൂ ഓരോരു പെണ്ണിങ്ങ അങ്ങനെതായ ഓരോരു സമസ്യ ലിക്കാറ് എന്താ വെച്ചാൽ നിങ്ങൾ മാപ്പിളയുടെ സമസ്യ മക്കളെ സമസ്യ ಕಾಣುತ್ತಿಲ್ಲ ನಮ್ಮ ಹೆಣ್ಮಕ್ಕಳು ನಮ್ಮ ಮನೆಯವರು ಅವರ ಕುಟುಂಬ ಪಾಲನೆಗಾಗಿ ಇವತ್ತು ಪರಿತಪಿಸುವಂತಹ ಕಾಲ ಅವರಿಗೆ ಸಮಯ ಸಾಕಾಗುವುದಿಲ್ಲ ಅವರ ಕಷ್ಟ ಮುಗಿಯುವುದಿಲ್ಲ ಅವರ ತಲೆ ಬಿಸಿ ಮುಗಿಯುವುದಿಲ್ಲ ಅಂತದ್ರಲ್ಲಿ ಅದನ್ನೆಲ್ಲ ಬದಿಗಿಟ್ಟು ಒಂದು ಸಮಾಜ ಸೇವೆ ಅದು ಎಂತ ಸಮಾಜ ಸೇವೆ ಅಂದ್ರೆ ಈಗ ಹಲವು ವಿಧಗಳಲ್ಲಿ ಸಮಾಜ ಸೇವೆ ಮಾಡುವವರಿದ್ದಾರೆ ಆದ್ರೆ ಒಂದು HIV ಅಂದ್ರೆ ಏಡ್ಸ್ ಅಂತಹ ಒಂದು ಭಯಾನಕವಾದ ಈಗ ಅದಕ್ಕಿಂತಲೂ ಮಾರಕವಾದ ಕೊರೋನಾ ಈಗ ಬಂದಿದೆ ಅಲ್ಲಾಹನು ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಒಂದು ಚಿಕಿತ್ಸೆಯನ್ನು ಒಂದು ಮಾಮೂಲಿ ಯಾವುದೇ ಭಯ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ತನ್ನ ಉಳಿದ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟು ಒಂದು ಜನಸೇವೆ ಮಾಡುವ ಈಗ ನಾವೊಂದು ಮದರ್ ತೆರೇಸಾ ಅಂತ ಒಂದು ಹೆಸರು ಕೇಳಿದ್ದೇವೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು ಹೆಸರು ಮಾಡಿದಂತಹ ಮದರ್ ತೆರೇಸಾ ಇದ್ದಾರೆ ಅವರು ಕೂಡ ಇಂಥದೇ ರೋಗಿಗಳನ್ನು ಶುಶ್ರೂಷೆ ಮಾಡಿಸಿ ಜಗತ್ತಿನಲ್ಲಿ ಒಂದು ಪ್ರಸಿದ್ಧವಾಗಿ ಅವರು ಮರಣ ಹೊಂದಿದಾಗ ಅವರಿಗೆ ಎಷ್ಟೋ ಅನ್ವಯಿಗಳಿದ್ದರು ಅವರ ಅನ್ವಯಿಗಳು ಗೊತ್ತಾದದ್ದೇ ಅವರ ಮರಣ ಹೊಂದಿದ ನಂತರ ಅಂತದ್ದೇ ಒಂದು ಕಾರ್ಯ ಅದಕ್ಕಿಂತಲೂ ಹೆಚ್ಚಂತ ಹೇಳ್ಬಹುದು ಒಂದು ಮುಸ್ಲಿಂ ಸಮುದಾಯದ ಒಂದು ಹೆಣ್ಣು ಮಗಳು ಇಂತಹ ಒಂದು ಕಾರ್ಯ ಮಾಡುವುದು ಅದೊಂದು ಚಿಲ್ಲರೆ ಕೆಲಸ ಅಲ್ಲ ಅಂತ ಒಂದು ಕೆಲಸ ಮಾಡಲು ಆ ಮನಸ್ಸು ಕೊಟ್ಟ ಅಲ್ಲಾಹನಿಗೆ ನಾನು ಪ್ರಥಮವಾಗಿ ನಾನು ಸ್ತುತಿಸುತ್ತೇನೆ ಮತ್ತೆ ಇವರಿಗೆ ಸಪೋರ್ಟ್ ಮಾಡುವಂತ ಇವರ ಗಂಡ ಮತ್ತೆ ಇವರ ಮನೆಯವರು ಇವರ ಸಹೋದರರು ಇವರ ಕುಟುಂಬಸ್ಥರು ಯಾವುದೇ ಅಂಜಿಕೆ ಇಲ್ಲದೆ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಊರಿನವರು ಅವರ ಪ್ರೋತ್ಸಾಹಿಸಿದಂತ ನಿಮ್ಮಂತ ಜನರು ಎಲ್ಲರೂ ಇದಕ್ಕೆ ಭಾಜನರಾಗ್ತಾರೆ ಇಂತಹ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿದಾಯಕವಾಗಲಿ ತಬಸ್ಸುಮ್ರವರಂತೆ ಜನಸೇವೆ ಮಾಡ್ಲಿಕ್ಕೆ ನಮ್ಮ ಹೆಣ್ಣು ಮಕ್ಕಳು ಕೂಡ ಮುಂದೆ ಬರಬೇಕು ಅವರನ್ನು ಭೇಟಿ ಆಗ್ಬೇಕು ಅವರಿಲ್ಲಿ ಅಡಕರೆ ಪಡ್ಪು ಅಂತ ಕೊಣಾಜೆಯ ಪಕ್ಕದಲ್ಲೇ ಇದೆ ತುಂಬಾ ದೂರ ಏನಿಲ್ಲ ಅಲ್ಲಿಗೆ ನೀವು ಭೇಟಿ ಕೊಡ್ಬೇಕು ಅಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನೋಡ್ಬೇಕು ಅದನ್ನು ಕಲಿಬೇಕು ಅವರಿಂದ ತುಂಬಾ ಮಂದಿ ಅಲ್ಲಿ ಹೋಗಿ ಕಲಿತಿದ್ದಾರೆ ಅದು ನಾನ್ ಮುಸ್ಲಿಂ ಹೆಣ್ಣು ಮಕ್ಕಳು ಜಾಸ್ತಿ ಹೋಗಿ ಅವರಿಂದ ಕಲಿತಿದ್ದಾರೆ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಹೋಗ್ಲಿಲ್ಲ ಇಲ್ಲಿ ನಾನೊಂದು ನಮ್ಮ ಹಳೆಕೋಟೆಯಲ್ಲಿ ಕಡಿಮೆ ಅಂದ್ರೆ ಒಂದು 10 ಹೆಣ್ಣು ಮಕ್ಕಳಾದ್ರೂ ಅವರ ಹತ್ರ ಹೋಗಿ ತರಬೇತಿಯನ್ನು ಪಡೆದು ಇಂತಹ ಒಂದು ಸಮಾಜ ಸೇವೆಯಲ್ಲಿ ನೀವು ಪಾಲ್ಗೊಳ್ಬೇಕಂತ ಹೇಳಿ ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ